ಬಾಲಕಿಯರು ಸೇರಿ ಯುವತಿಯರನ್ನ ವೇಶ್ಯಾವಾಟಿಕೆಗೆ ಬಳಸುತ್ತಿದ್ದ ಘಟನೆ ಮಂಗಳೂರು ನಗರದ ದಕ್ಷಿಣ ಪೊಲೀಸ್ ಠಾಣಾ ವ್ಯಾಪ್ತಿಯ ನಂದಿಗುಡ್ಡೆ ಬಳಿ ನಡೆದಿದೆ. ಘಟನೆಯಲ್ಲಿ ಇಬ್ಬರು ಮಹಿಳಾ ಆರೋಪಿ ಹಾಗೂ ಮತ್ತೋರ್ವ ಯುವಕನನ್ನ ಬಂಧಿಸಲಾಗಿದೆ. ವೇಶ್ಯಾವಾಟಿಕೆಗೆ ಬಳಸುತ್ತಿದ್ದ ಇಬ್ಬರು ಬಾಲಕಿಯರು ಹಾಗೂ ಇಬ್ಬರು ಯುವತಿಯರನ್ನ ರಕ್ಷಿಸಲಾಗಿದೆ. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ನಂದಿಗುಡ್ಡದ ಲಿಯೋನಾ ರೆಸಿಡೆನ್ಸಿ ಅಪಾರ್ಟ್ಮೆಂಟ್ಗೆ ಇಂದು ನಸುಕಿನ ಜಾವ ದಾಳಿ ನಡೆಸಲಾಗಿದೆ. ಈ ಬಗ್ಗೆ ಮಂಗಳೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ದಾಖಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿ ನೀಡಿದ್ದಾರೆ. ಫ್ರಂಟ್ ಡೋರ್ ಮೈನರ್ ಗರ್ಲ್ ಕೊಟ್ಟಿರುವಂಥ ಕಂಪ್ಲೇಂಟ್ ಮೇಲೆ ನಾವು ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಸಿಕ್ಕಂಥ ಸಂದರ್ಭದಲ್ಲಿ ನಂದಿಗುಡ್ಡ ಅಲ್ಲಿ ಒಂದು ಲಿಯೋನಾ ರೆಸಿಡೆನ್ಸಿ ಮಂಗಳೂರು ನಗರದ ದಕ್ಷಿಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ಲಿಯೋನಾ ರೆಸಿಡೆನ್ಸಿ ಅಲ್ಲಿ ಗಂಡ ಹೆಂಡತಿ ಮತ್ತು ಮಕ್ಕಳು ಎಲ್ಲ ವಾಸ ಇರುವಂಥ ಒಂದು ಫ್ಯಾಮಿಲಿ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟಲ್ಲಿ ಪ್ರಾಸ್ಟಿಟ್ಯೂಷನ್ ನಡೆಸ್ತಾರೆ ಅನ್ನುವಂಥದ್ದು ಮಾಹಿತಿ ನಮಗೆ ಬಂದಿದೆ. ನಂತರ ನಾವು ಮಾಹಿತಿಯನ್ನು ಪ್ರೋಸೆಸ್ ಮಾಡಿ ವಿಕ್ಟಿಮ್ ಯಾರಿದ್ದಾರೆ ಅಂತ ಐಡೆಂಟಿಫೈ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಈ ಪ್ರಕರಣದಲ್ಲಿ ಇಬ್ಬರು ಮೈನರ್ ವಿಕ್ಟಿಮ್ಸ್ ಸಿಕ್ಕಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಹಾಗಾಗಿ ಒಂದು ಪೋಕ್ಸೋ ಪ್ರಕರಣ ಮತ್ತು ಇಮ್ಮಾರಲ್ ಟ್ರಾಫಿಕಿಂಗ್ ಏನಿದೆ ಆ ಒಂದು ITP ಆ್ಯಕ್ಟ್ ಅದರಲ್ಲಿ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಪ್ರಾಸ್ಟಿಟ್ಯೂಷನ್ ಮಾಡುವಂಥದ್ದು, ಎರಡನೇದು ಮೈನರ್ ಗರ್ಲ್ಸ್ನ ಈ ಪ್ರಾಸ್ಟಿಟ್ಯೂಷನ್ ದಂಧೆಯಲ್ಲಿ ತಳ್ಳುವಂಥ ಕೆಲಸ ಮಾಡುವಂಥದ್ದು, ಅದರ ಜೊತೆಗೆ ಮೈನರ್ ಗರ್ಲ್ಸ್ ಮೇಲೆ ಸೆಕ್ಷುವಲ್ ಅಫೆನ್ಸ್ ಆಗೋದ್ರಿಂದ ಇದೊಂದು ಪೋಕ್ಸೋ ಅಟ್ರಾಕ್ಟ್ ಆಗುವಂಥ ಒಂದು ಗಂಭೀರ ಪ್ರಕರಣ ಕೂಡ ಆಗುತ್ತೆ. ಮೊದಲಿಗೆ ಈಗಾಗಲೇ ಒಂದು ಪೋಕ್ಸೋ ಪ್ರಕರಣ ರೆಡ್ ವಿತ್ ಇಮ್ಮಾರಲ್ ಟ್ರಾಫಿಕಿಂಗ್ ಪ್ರಿವೆನ್ಷನ್ ಆ್ಯಕ್ಟ್ ITP ಆ್ಯಕ್ಟ್ ಅಂತ ಹೇಳ್ತೀವಿ, ಅದರಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ಎರಡನೇ ಪ್ರಕರಣ ಇದು ಏನು ಪ್ರಾಸ್ಟಿಟ್ಯೂಷನ್ ಜಾಲ ಇದೆ ಇದ್ರ ಬಗ್ಗೆ ದಾಖಲು ಮಾಡ್ಕೊಳ್ಳಿಕ್ಕೆ ನಾನು ಸೂಚನೆ ನೀಡಿದ್ದೀನಿ. ಮತ್ತು ಯುವತಿಯರು ಏನಿದ್ದಾರೆ, ಯುವತಿಯರು ಅದರಲ್ಲಿ ಅಪ್ರಾಪ್ತ ಯುವತಿಯರು ಯಾರಿದ್ದಾರೆ, ಬಾಲಕಿ ಯಾರಿದ್ದಾರೆ, ಅವ್ರುಗಳು ಒಬ್ಬರ ಕಡೆಯಿಂದ ಈಗಾಗಲೇ ಕಂಪ್ಲೇಂಟ್ ಸಿಕ್ಕಿದೆ. ಇನ್ನೊಬ್ಬರು ಕೊಡ್ತೀವಿ ಅಂತಂದು ಹೇಳಿದರೆ ಅವ್ರ ಜೊತೆ ನಮ್ಮ ಪೊಲೀಸಸ್ ಕೊಟ್ಟಿದ್ದಾರೆ. ಪ್ರತಿ ಯುವತಿಗೆ ಆಗಿರುವಂಥ ಒಂದು ಲೈಂಗಿಕ ಶೋಷಣೆ ಏನಿದೆ, ಸೊ ಅದಕ್ಕೆ ಪ್ರತ್ಯೇಕವಾಗಿ ನಾವು ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತೀವಿ. ಇದ್ರ ಜೊತೆಗೆ ಕ್ಲೈಂಟ್ಸನ್ನು ಸಪ್ಲೈ ಮಾಡುವಂಥದ್ದು ಹೆಚ್ಚು ಕೇರಳ ಮೂಲದ ಕ್ಲೈಂಟ್ಸ್ ಇವರಿಗೆ ಬರ್ತಾಯಿದ್ರು ಅನ್ನೋದು ಕೇಳಿದ್ರೆ, ಹಾಗಾಗಿ ಆ ಕೇರಳ ಮೂಲದ ಒಬ್ಬ ಲೇಡಿ, ಒಬ್ಬ ಯುವತಿ ಯಾರು ಕ್ಲೈಂಟ್ಸನ್ನು ಸಪ್ಲೈ ಮಾಡ್ತಾಯಿದ್ರು ಅವಳನ್ನ ಕೂಡ ನಾವು ವಶಕ್ಕೆ ಈಗ ಸದ್ಯ 2 ಪ್ರಕರಣ ದಾಖಲಾಗಿದೆ ಮತ್ತು ಒಟ್ಟು 3 ಜನ ಆರೋಪಿಗಳು ನಮ್ಮ ವಶದಲ್ಲಿದ್ದಾರೆ.